ಕರಾವಳಿಯಲ್ಲಿ ಮುಂಗಾರು ಪೂರ್ವ ಮಳೆಯ ಅಬ್ಬರ ಜೋರಾಗಿದೆ. ಉಡುಪಿಯಲ್ಲೂ ಭಾರಿ ಮಳೆ ಸುರಿತಾ ಇದೆ. ಹವಾಮಾನ ವೈಪರೀತ್ಯ ಇರೋದ್ರಿಂದ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಸಮುದ್ರದ ಅಲೆಗಳ ರೌದ್ರ ನರ್ತನ ಜೋರಾಗಿದ್ದು ಕಡಲ್ಕೊರೆತ ಭೀತಿ ಎದುರಾಗಿದೆ. ಕಡಲ್ಕೊರೆತ ತಡೆಗಟ್ಟಲು ಸಮುದ್ರಕ್ಕೆ ಶಿಲೆಕಲ್ಲುಗಳನ್ನು ಹಾಕಲಾಗಿದೆ. ಆದರೆ ಶಾಶ್ವತ ಪರಿಹಾರ ಇನ್ನೂ ಸಿಕ್ಕಿಲ್ಲ. ಈ ಕುರಿತು ನಮ್ಮ ಉಡುಪಿ ಪ್ರತಿನಿಧಿ ನಡೆಸಿರುವಂತಹ ವಾಕ್ ಥ್ರೂ ಎಲ್ಲಿದೆ? ಕರಾವಳಿಯಲ್ಲಿ ಮಳೆಗಾಲ ಆರಂಭವಾಯಿತು ಅಂತ ಹೇಳಿದರೆ ನಮಗೆ ಸಮುದ್ರ ಕೊರೆತಗಳು ಕಾಣಸಿಗ್ತದೆ. ಅಂದರೆ ಪದೇ ಪದೇ ಸಮುದ್ರ ಕೊರೆತದಿಂದಾಗಿ ಸಾಕಷ್ಟು ಸಮುದ್ರ ತೀರದ ಜನರು ತೊಂದರೆಗೀಡಾಗಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ಸಮುದ್ರ ಕೊರೆತಕ್ಕೆ ಶಾಶ್ವತವಾದ ಒಂದು ಪರಿಹಾರ ಇನ್ನೂ ಕೂಡ ಸಿಕ್ಕಿಲ್ಲ. ಯಾಕೆಂತ ಹೇಳಿದರೆ ಈ ಒಂದು ಸಮುದ್ರ ಕೊರೆತಕ್ಕೆ ದೊಡ್ಡ ದೊಡ್ಡಂತಹ ಶಿಲೆಗಲ್ಲುಗಳನ್ನು ತಂದು ಹಾಕಿ ಸಮುದ್ರ ಕೊರೆತೆಯನ್ನು ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಇಷ್ಟರ ತನಕ ಯಾವುದೇ ಒಂದು ಶಾಶ್ವತವಾದ ಒಂದು ಪರಿಹಾರ ಯಾವ ಸರ್ಕಾರ ಬಂದರೂ ಕೂಡ ಆಗಿಲ್ಲ ಅಂತ ಹೇಳ್ಬೋದು. ನಾವೀಗ ಇಲ್ಲಿ ಗಮನಿಸಬೇಕು ಏನಂತ ಹೇಳಿದ್ರೆ ಈ ಒಂದು ಪಡುಕೆರೆ ಇರ್ಬೋದು, ಮೂಲೂರು ಇರ್ಬೋದು, ಹಾಗೆ ತ್ರಾಸಿ ಹಾಗೆ ಕುಂದಾಪುರ, ಕೋಡಿ ಇಂತಹ ಸ್ಥಳಗಳಲ್ಲಿ ಹೆಚ್ಚಿನ ಪ್ರಮಾಣದ ಒಂದು ಕಡಲಗೊರೆತಗಳನ್ನು ನಾವು ಕಾಣ್ತೇವೆ. ಅಂದರೆ ಸಮುದ್ರಕ್ಕೆ ಈಗಾಗಲೇ ತಂದು ಹಾಕಿದಂತಹ ಶಿಲೆಕಲ್ಲು ಕೂಡ ಸಮುದ್ರ ಪಾಲಾಗಿದೆ. ಇದರಿಂದ ಸಮುದ್ರದ ಕೊರತೆ ಕೂಡ ಜಾಸ್ತಿ ಆಗಿದೆ. ಇದೇ ರೀತಿಯಲ್ಲಿ ಈಗ ಚಂಡಮಾರುತದಿಂದಾಗಿ ಇನ್ನೂ ಕೂಡ ಹೆಚ್ಚಿನ ಸಮುದ್ರ ಅಬ್ಬರ ಆಗಿರೋದರಿಂದ ಸಮುದ್ರ ಕೊರತೆ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಇದಕ್ಕೆ ಶಾಶ್ವತವಾದ ಒಂದು ಪರಿಹಾರ ಆಗಬೇಕಿದೆ. ಮುಂದಿನ ದಿನಗಳಾದರೂ ಕೂಡ ನಮ್ಮ ಸರ್ಕಾರ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಮಾಡ್ತದೆ ಅಂತೇಳಿ ನಾವು ನೋಡಬೇಕಾಗಿದೆ. ಆದರೆ ಈಗ ನಾವು ಪಡುಕೆರೆಯಲ್ಲಿದೆ. ನಾವು ಪ್ರತಿ ಬಾರಿ ಮಳೆಗಾಲ ಬಂದಾಗ ಈ ಒಂದು ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ. ಇದಕ್ಕೆ ಒಂದು ಶಾಶ್ವತವಾದ ಒಂದು ಪರಿಹಾರ ಮುಂದಿನ ದಿನಗಳಲ್ಲಿ ಆಗಲಿ ಅಂತ ಹೇಳ್ತಾ ಉಡುಪಿಯಿಂದ ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24x7.